ಮಥುರಾ ನಗರದಲ್ಲಿ ರೋಟರಿ ಕ್ಲಬ್ ಮಥುರಾ ವತಿಯಿಂದ ಈ ಲರ್ನಿಂಗ್ ಪ್ರೋಗ್ರಾಂ ಕಂಪ್ಯೂಟರ್ ಪ್ರೆಸೆಂಟೇಷನ್ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ ಮತ್ತು ಪಂಡಿತ್ ಹೆಲ್ತ್ ರೆಸಾರ್ಟ್ ಸ್ಪಾದ ಮುಖ್ಯ ಪ್ರವರ್ತಕ ಲಾಲ್ಗೋಯಲ್ ಅವರು ಅಧ್ಯಕ್ಷರಾಗಿ ಪಾಲ್ಗೊಂಡರು. ಈ ಸಂದರ್ಭ ಸಾಮಾಜಿಕ ಕಾರ್ಯಕರ್ತರಾದ ಜವಾಹರ್ಲಾಲ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಈ ಸಂದರ್ಭ ಇಂಟರ್ನ್ಯಾಷನಲ್ ಟೆಕ್ ವತಿಯಿಂದ ಓಮತಿ ಮತ್ತು ಜವಾಹರ್ಲಾಲ್ ಅವರು ಕಂಪ್ಯೂಟರ್, ಕ್ರಿಕೆಟ್ ಕಿಟ್ ಮತ್ತು ವಾಲಿಬಾಲ್ ಅನ್ನು ಒದಗಿಸಿದ್ರು. ಮಾತಮ್ ಅನ್ನು 1998ರಲ್ಲಿ ಶ್ರೀಮತಿ ಫರಜ್ಲತಾ ಗೋಯಲ್ ಮತ್ತು ಡಾಕ್ಟರ್ ಪಿ ಮೋಹಿನಿಗಿರಿ ಅವರೊಂದಿಗೆ ಭಾರತದ ವಿವಿಧ ಭಾಗಗಳಿಂದ ಬಂದ ಎಲ್ಲ ಜಾತಿ ಮತ್ತು ಧರ್ಮದ ವಿಧೇಯವರಿಗೆ ಪುನರ್ವಸತಿ ಕಲ್ಪಿಸಲು ಸ್ಥಾಪಿಸಲಾಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ರಾಜಾ ನರೇಂದ್ರ ಸಿಂಗ್, ಡಿಪಿ ಶರ್ಮಾ, ಅವಿನಾಶ್ ಭಾರ್ಗವ, ತುಹೀನ್ ಪ್ರಕಾಶ್, ರಜನಿ ಗೋಯಲ್, ರೋಟರಿಯನ್ ಕೆಡಿ ಅಗರ್ವಾಲ್, ರೋಟರಿಯನ್ ಪ್ರದೀಪ್ ಅಗರ್ವಾಲ್, ರೋಟರಿಯನ್ ವೀರೇಂದ್ರ ಗೋಯಲ್, ಬೇಬಿ ಕಲ್ರಾ ಮೊದಲಾದವರು ಭಾಗವಹಿಸಿದ್ರು. और मैं सोचता हूँ कि जो ये संस्था कर रही है, जो संस्था में मेरी मदर का भी योगदान काफ़ी रहा, डॉक्टर मिसेज बीबी मोहिनीगिरी जी का बहुत योगदान रहा और उस वजह से आज संस्था जो एक अच्छा कार्य कर रही है और एक आप लोगों को दिखा रही है, समाज को एक दर्पण दिखा रही है समाज को कि जिन्हें वो लोग बेसारा समझते हैं वो बेसारा नहीं है। और आज जब जवाहर जी का मुझ पे करीब 1 माह पूर्व फोन आया और अपने आप ही ये बोले कि मैं कुछ देना चाहता हूँ और मेरी वाइफ ने सोचा है कि एक कंप्यूटर और एक क्रिकेट किट वहाँ दी जाए।